ಮಕ್ಕಳನ್ನ ಆಡಿಸುವ ಪೋಷಕರು ಇಂದು ತಾವೇ ಮಕ್ಕಳಾದರು. ವಿವಿಧ ಕ್ರೀಡೆ ವಿನೋದಾವಳಿಗಳಲ್ಲಿ ಭಾಗವಹಿಸಿ ಮಕ್ಕಳೊಂದಿಗೆ ಮಕ್ಕಳಾದರು. ಇದು ತೆಕ್ಕಟ್ಟೆಯ ಕುವೆಂಪು ಶತಮಾನೋತ್ಸವ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಪೋಷಕರ ದಿನಾಚರಣೆಯ ವಿಶೇಷ. ತಮ್ಮ ಮಕ್ಕಳ ಆಟವನ್ನ ನೋಡಿಕೊಂಡು ಬಂದ ಪೋಷಕರು ಸ್ವತಃ ತಾವೇ ಮಕ್ಕಳಾಗಿದ್ರು. ಮನೆ ವಾರ್ತೆ ಹಾಗೂ ಉದ್ಯೋಗದಲ್ಲಿ ಬ್ಯುಸಿಯಾಗಿದ್ದವರು ಇಂದು ರಿಲ್ಯಾಕ್ಸ್ ಮೂಡಿನಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದರು. ಹೌದು, ಕುವೆಂಪು ಶತಮಾನೋತ್ಸವ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೋಷಕರಿಗಾಗಿ ನಡೆದ ವಿನೂತನ ಕಾರ್ಯಕ್ರಮ ಪೋಷಕರ ದಿನಾಚರಣೆ. ಉಡುಪಿ ಜಿಲ್ಲೆಯಲ್ಲೇ ಪ್ರಪ್ರಥಮ ಬಾರಿಗೆ ಆರಂಭಗೊಂಡ ಈ ಕಾರ್ಯಕ್ರಮ ಈ ಶಾಲೆಯಲ್ಲಿ ನಡೆಯುತ್ತಿರುವುದು 2ನೇ ವರ್ಷ. ತಾಲೂಕಿನಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳಿರುವ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಳಕ್ಕೂ ಕಾರಣವಾಗಿದೆ. ಇದು 2ನೇ ದ್ವಿತೀಯ ಪೋಷಕರ ದಿನಾಚರಣೆ. ಈ ಪೋಷಕರ ದಿನಾಚರಣೆಯ ದಿನ ನಮ್ಮ ಶಾಲೆಯಲ್ಲಿ 470 ವಿದ್ಯಾರ್ಥಿಗಳ ತಂದೆ ಮತ್ತು ತಾಯಿಗಳು ನಾವು ನಡೆಸುವಂಥ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಹಿಳೆಯರಿಗೆ 5 ಸ್ಪರ್ಧೆಗಳು ಮತ್ತು ಪುರುಷರಿಗೆ 5 ಸ್ಪರ್ಧೆಗಳನ್ನು ಇಟ್ಟುಕೊಂಡಿದ್ದೇವೆ. ಇದಕ್ಕೆ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತೆಲ್ಲ ಸದಸ್ಯರು, ಹಾಗೆ ಟ್ರಸ್ಟಿನ ಸದಸ್ಯರು ಮತ್ತು ಅಧ್ಯಕ್ಷರು, ಹಾಗೆ ನಮ್ಮ ಎಲ್ಲ ಊರಿನ ದಾನಿಗಳು ಮತ್ತು ಮಕ್ಕಳ ಪೋಷಕರು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಕೈ ಜೋಡಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ಆರಂಭಗೊಂಡ ಕ್ರೀಡಾ ಕಾರ್ಯಕ್ರಮದಲ್ಲಿ ಪೋಷಕರು ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡ್ರು. ಥ್ರೋಬಾಲ್, ವಾಲಿಬಾಲ್, ಗೋಣಿಚೀಲ ಓಟ, ಲಿಂಬು ಚಮಚ ಓಟ, ಹಗ್ಗ ಜಗ್ಗಾಟ ಮೊದಲಾದ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದರು. ಮಕ್ಕಳು ಪ್ರೇಕ್ಷಕರಾಗಿ ತಮ್ಮ ಪೋಷಕರಿಗೆ ಪ್ರೋತ್ಸಾಹಿಸುತ್ತಿದ್ದ ದೃಶ್ಯ ಎಲ್ಲರ ಮನಸೂರೆಗೊಂಡಿತು. ಪ್ರಥಮ ದ್ವಿತೀಯ ಮಾತ್ರ ಮಾಡ್ತಾರೆ, ಬಹುಮಾನ ಅಲ್ಲ. ನಮ್ಮ ಮಕ್ಕಳ ಎದುರಿಗೆ ನಾವು ಆಟ ಆಡೋಕ್ಕೆ ತುಂಬ ಹ್ಯಾಪಿ, ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನಾನು ಇಲ್ಲಿ ಬರ್ತಾ ಇರೋದು, ತುಂಬ ಖುಷಿ ಆಗ್ತಿದೆ. ಯಾವ ಸ್ಕೂಲಲ್ಲೂ ಈ ಥರ ಎಲ್ಲ ಆಚರಿಸಲ್ಲ, ಸೊ ಇಲ್ಲಿ ಆಚರಿಸ್ತಿದ್ದಾರೆ. ತುಂಬ ಹ್ಯಾಪಿ, ತುಂಬ ಖುಷಿ ಆಗ್ತಿದೆ. ಒಟ್ಟಾರೆ ಪ್ರತಿದಿನ ವಿವಿಧ ಜಂಜಾಟದಲ್ಲಿರುತ್ತಿದ್ದ ಪೋಷಕರು ಇಂದು ತಮ್ಮ ದೈನಂದಿನ ಒತ್ತಡಗಳನ್ನು ಬದಿಗಿಟ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸಿರುವುದು ಮಕ್ಕಳಿಗೂ ಪೋಷಕರಿಗೂ ಮತ್ತು ವೀಕ್ಷಕರಿಗೂ ಕೂಡ ಸಂತೋಷ ನೀಡಿತು. ಹರೀಶ್ ಕಣ್ತುಂಗ, ವಿ4 ನ್ಯೂಸ್ 24/7 ಕುಂದಾಪುರ.